ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಮರಣ ಎಂಬ ಒಂದು ಶಬ್ದ ಬಂದಾಗ ಮನುಷ್ಯನ ಜೀವನಕ್ಕೆ ಅರ್ಥವೇನು? ಈ ಲೋಕದಲ್ಲಿ ಮನುಷ್ಯ ಎಲ್ಲವನ್ನೂ ಸಾಧಿಸ್ತಾನೆ, ಎಲ್ಲವನ್ನೂ ಮಾಡ್ತಾನೆ. ಆದರೆ ಮರಣ ಎಂಬ ಆ ಒಂದು ಗಳಿಗೆ ಬಂದಾಗ ಮನುಷ್ಯ ತೀರ ಅಶಕ್ತನಾಗುತ್ತಾನೆ. ಆತನು ಏನು ಮಾಡಲಿಕ್ಕಾಗದಂತಹ ಒಂದು ಪರಿಸ್ಥಿತಿ ಜೀವನದಲ್ಲಿ ಬರುತ್ತೆ, ಅಸಹಾಯಕನಾಗುತ್ತಾನೆ. ಇದೇ ಇವತ್ತು ದೇವರ ವಾಕ್ಯ ನಾವು ಧ್ಯಾನಿಸುತ್ತೇವೆ. ಯೇಸುವಿನ ಮರಣ ಇದನ್ನು ಧ್ಯಾನಿಸುವಾಗ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಮರಣ ಎಂಬುದು ಏನು, ಮರಣದ ಅರ್ಥವೇನು, ಆ ಮರಣ ನಮಗೆ ಏನು ಸಂದೇಶವನ್ನು ನೀಡುತ್ತೆ ಎಂಬುದಾಗಿ ಚೆನ್ನಾಗಿ ಧ್ಯಾನಿಸೋಣ. ಮರಣಕ್ಕೆ ಒಂದು ಅರ್ಥವನ್ನು ಕೊಡೋಣ. ಮರಣ ಎಂದರೆ ನಾಶ ಅಲ್ಲ, ಮರಣ ಎಂದರೆ ಸ್ವರ್ಗೀಯ ಸುಖಕ್ಕೆ ಪ್ರವೇಶ. ಇದನ್ನು ತಿಳಿದರೆ ಬಹುಶಃ ಮರಣ ಎಂಬುದು ಭಯಪಡುವಂಥ ಸಂಗತಿ ಅಲ್ಲ. ಮರಣ ಎಂದರೆ ದೇವರ ಬಳಿಗೆ ಹೋಗುವಂಥ ಸಂಭ್ರಮದ ಘಟನೆ. ಇದು ನಾವು ಧ್ಯಾನಿಸಿದರೆ ಖಂಡಿತವಾಗಿ ಒಂದು ರೀತಿಯಲ್ಲಿ ಮರಣ ಎಂಬುದು ನಮಗೆ ಧೈರ್ಯ ಕೊಡುವಂಥ ವಿಷಯವಾಗುತ್ತೆ. ಇವತ್ತಿನ ದೇವರ ವಾಕ್ಯ ಯೋಹಾನನ ಶುಭ ಸಂದೇಶದಿಂದ ಆರಿಸಲಾಗಿದೆ. ಅಧ್ಯಾಯ 19 ವಾಕ್ಯ 38ರಿಂದ 42. ಅರಿಮತಾಯ ಊರಿನ ಜೋಸೆಫ್ ಎಂಬವನು ಕೂಡ ಯೇಸುವಿನ ಶಿಷ್ಯರಲ್ಲಿ ಒಬ್ಬನು. ಈತನು ಯೆಹೂದ್ಯರಿಗೆ ಹೆದರಿ ತಾನು ಶಿಷ್ಯನೆಂದು ತೋರಿಸಿಕೊಳ್ಳುತ್ತಿರಲಿಲ್ಲ. ಮೇಲೆ ಹೇಳಿದ್ದೆಲ್ಲ ನಡೆದಾದ ಮೇಲೆ ಈತನು ಯೇಸುವಿನ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲು ಪಿಲಾತನ ಬಳಿ ಅಪ್ಪಣೆಯನ್ನು ಕೇಳಿದನು. ಪಿಲಾತನು ಒಪ್ಪಿಗೆ ಕೊಡಲು ಈತನು ಬಂದು ಪಾರ್ಥಿವ ಶರೀರವನ್ನು ಕೊಂಡೊಯ್ದನು. ಈತನು ಮಾತ್ರವಲ್ಲ, ಹಿಂದೊಮ್ಮೆ ಯೇಸುವಿನ ರಾತ್ರಿಯಲ್ಲಿ ನೋಡಲು ಬಂದಿದ್ದ ನಿಕೋದೇಮನು ಕೂಡ ಅಲ್ಲಿಗೆ ಬಂದನು. ಇವನು ರಕ್ತಬೋಳ ಹಾಗೂ ಅಗರು ಕಲಸಿದ 30 ಕಿಲೋಗ್ರಾಮಿನಷ್ಟು ಚೂರ್ಣವನ್ನು ತಂದಿದ್ದನು. ಇವರು ಯೇಸುವಿನ ಪಾರ್ಥಿವ ಶರೀರವನ್ನು ತೆಗೆದು ಯೆಹೂದ್ಯರ ಶವ ಸಂಸ್ಕಾರದ ಪದ್ಧತಿಯಂತೆ ಸುಗಂಧ ದ್ರವ್ಯಗಳನ್ನು ಹಾಕಿ ನಾರು ಮಡಿಯಲ್ಲಿ ಸುತ್ತಿದರು. ಯೇಸುವನ್ನು ಶಿಲುಬೆಗೆ ಏರಿಸಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಅದುವರೆಗೆ ಯಾರ ಶವವನ್ನು ಇಡದ ಒಂದು ಸಮಾಧಿ ಇತ್ತು. ಸಮಾಧಿಯು ಹತ್ತಿರದಲ್ಲೇ ಇದ್ದುದರಿಂದ ಹಾಗೂ ಮರುದಿನ ಪಾಸ್ಕ ಹಬ್ಬವಾದುದರಿಂದ ಯೇಸುವಿನ ಪಾರ್ಥಿವ ಶರೀರವನ್ನು ಅಲ್ಲೇ ಸಮಾಧಿ ಮಾಡಿದರು. ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ಸಹೋದರ ಸಹೋದರಿಯರೇ, ಜೀವನದ 33 ವರ್ಷ
30 ವರ್ಷ ತನ್ನ ಖಾಸಗಿ ಜೀವನವಾಗಿ 3 ವರ್ಷ ಸಾರ್ವಜನಿಕ ಜೀವನವನ್ನು ಜೀವಿಸಿದಂತಹ ಯೇಸುವು ಅವರ ಜೀವನ ಶಿಲುಬೆಯ ಮರಣದಲ್ಲಿ ಅಂತ್ಯವಾಗುತ್ತೆ. ಶಿಲುಬೆಯ ಮರಣ ಅವರ ಲೌಕಿಕ ಜೀವನದ ಅಂತ್ಯ. ಇಷ್ಟು ವರ್ಷ ಹಲವಾರು ಊರುಗಳಿಗೆ ನಡೆದಾಡಿದ ಈ ದೇಹ, ಹಲವಾರು ರಸ್ತೆಗಳನ್ನು ಮೆಟ್ಟಿದಂಥ ಆ ಕಾಲುಗಳು, ಹಲವಾರು ರೋಗಿಗಳನ್ನು ಮುಟ್ಟಿದಂತಹ ಆ ಕೈಗಳು, ಹಲವಾರು ಜನರ ಕಷ್ಟಗಳನ್ನು ನೋಡಿದಂತಹ ಆ ಕಣ್ಣುಗಳು, ಹಲವಾರು ಜನರನ್ನು ಸಂತೈಸಿದ ಆ ಅವರ ನಾಲಿಗೆ, ಅದೆಲ್ಲವೂ ಇವತ್ತು ನಿಷ್ಕ್ರಿಯವಾಗಿತ್ತು. ಮರಣವೆಂಬುದು ಕೇವಲ ನನ್ನ ನಿಮ್ಮಂಥ ಮನುಷ್ಯರನ್ನು ಮಾತ್ರವಲ್ಲ, ದೇವಕುಮಾರರಾದ ಯೇಸುವನ್ನು ಆವರಿಸಿಬಿಟ್ಟಿತ್ತು. ಯೇಸು ಕ್ರಿಸ್ತರ ದೇಹ ನಿಷ್ಕ್ರಿಯವಾಗಿತ್ತು. ಇದೇ ಮರಣ. ಸಹೋದರ ಸಹೋದರಿಯರೇ, ಜೀವನದಲ್ಲಿ ಇವತ್ತು ಮರಣದ ಬಗ್ಗೆ ನಾವೆಲ್ಲರೂ ಚೆನ್ನಾಗಿ ಯೋಚಿಸಬೇಕು. ಜೀವನದಲ್ಲಿ ಮನುಷ್ಯ ಅದೆಷ್ಟು ತನ್ನ ಜೀವನದ ಬಗ್ಗೆ ಅಹಂಕಾರ ಪಡುತ್ತಾನೆ, ತನ್ನ ಶ್ರೀಮಂತಿಕೆ ಬಗ್ಗೆ ಅಹಂಕಾರ ಪಡುತ್ತಾನೆ, ತಾನು ಮಾಡಿದ ಸಾಧನೆಗಳ ಬಗ್ಗೆ ಆತನು ಅಹಂಕಾರ ಪಡುತ್ತಾನೆ. ಈ ಲೋಕದಲ್ಲಿ ತಾನು ದೊಡ್ಡವರು, ತನಗಿಂತ ದೊಡ್ಡವರು ಬೇರೆಯವರು ಇಲ್ಲ ಎಂಬ ಯೋಚನೆಯಲ್ಲಿ ತೊಡಗುತ್ತಾರೆ. ಆದರೆ ಒಂದು ಮರಣ ಎಂಬ ವಿಷಯ ಬಂದಾಗ ಇವೆಲ್ಲವೂ ನಗಣ್ಯ. ನಾವು ಮಾಡಿದಂತಹ ಎಲ್ಲ ಕಾರ್ಯಗಳನ್ನು ಮಾಡಿದಂಥ ಆ ದೇಹವು ಆ ಗಳಿಗೆಯಲ್ಲಿ ನಿಷ್ಕ್ರಿಯವಾಗಿ ಬಿಡುತ್ತೆ, ನಿರ್ಜೀವವಾಗಿ ಬಿಡುತ್ತೆ. ಕಣ್ಣುಗಳು ನೋಡುವುದಿಲ್ಲ, ಕಿವಿಯು ಕೇಳಿಸುವುದಿಲ್ಲ, ನಾಲಿಗೆ ಮಾತನಾಡುವುದಿಲ್ಲ, ಕೈಗಳು ಅಲ್ಲಾಡುವುದಿಲ್ಲ, ಕಾಲುಗಳು ಮುಂದೆ ಹೆಜ್ಜೆ ಇಡುವುದಿಲ್ಲ, ಹೃದಯವು ಸ್ತಂಭನವಾಗಿದೆ, ಎಲ್ಲವೂ ನಿಂತಿದೆ, ಏನಿಲ್ಲ. ಮನುಷ್ಯ ನಿಷ್ಕ್ರಿಯ ಪರಿಸ್ಥಿತಿಯಲ್ಲಿದ್ದಾನೆ. ಸಹೋದರ ಸಹೋದರಿ, ಇದು ಮರಣ. ಜೀವನವೆಂದರೆ ಏನು? ಮನುಷ್ಯನ ಅಹಂಕಾರ ಪಡುವ ಮನುಷ್ಯರಿಗೆ ಈ ಒಂದು ಮರಣದ ಬಗ್ಗೆ ಯೋಚಿಸಿದರೆ ಆತನಿಗೆ ಮನಸ್ಸಿಗೆ ಖಂಡಿತ ಬೆಳಕು ಸಿಗುತ್ತೆ. ಈ ಲೋಕದಲ್ಲಿ ನಾನು ನನ್ನದು ಎಂಬ ಅಹಂಕಾರ ಪಡುವುದು, ನಾನು ಮಾಡಿದ ಸಾಧನೆಗಳ ಬಗ್ಗೆ ಅಹಂಕಾರ ಪಡುವುದು, ತಾನು ತನ್ನಲ್ಲಿ ಶ್ರೀಮಂತಿಕೆ ಬಗ್ಗೆ ನಾವು ಅಹಂಕಾರ ಗರ್ವ ಪಡುವುದು ಸುಮ್ಮನೆ. ಸಹೋದರ ಸಹೋದರಿ, ಮರಣವೆಂಬ ಗಳಿಗೆ ಬಂದಾಗ ನಾವೆಲ್ಲರೂ ಅಸಹಾಯಕರು. ಎಷ್ಟೇ ಚಂದವಾಗಿದ್ದರೂ ಆ ದೇಹ 24 ಗಂಟೆಯಲ್ಲಿ ಇನ್ನೂ ಸತ್ತಾಗ ಆ ದೇಹ ಅದರ ರೂಪವನ್ನು ಕಳಕೊಳ್ಳುತ್ತೆ. ಎಷ್ಟೇ ಗಟ್ಟಿ ಮುಟ್ಟವನಾದರೂ ನೀನು ಸಹೋದರ ಸಹೋದರಿ, ನಿನ್ನ ಆ ಗಟ್ಟಿಮುಟ್ಟಾದ ಮಾಂಸ ಖಂಡಗಳು ಕೊಳೆತು ಹೋಗಿಬಿಡುತ್ತವೆ. ನಿನ್ನ ಆ ಗಟ್ಟಿಯಾದ ದೇಹದಲ್ಲಿ ಉಸಿರಿಲ್ಲ, ಚಲನೆ ಇಲ್ಲ, ನಿಷ್ಕ್ರಿಯ, ಯಾರಿಗೂ ಬೇಡವಾಗದ ವ್ಯಕ್ತಿ ನೀನು. ಇಡೀ ಲೋಕಕ್ಕೆ ಬೇಕಾದ ಒಬ್ಬ ವ್ಯಕ್ತಿ ನೀನು. ಆ ಮರಣ ಬಂದಾಗ ನಿನ್ನ ದೇಹ ಯಾರಿಗೂ ಬೇಡ, ಅದನ್ನು ದಫನ ಮಾಡಲು ಅರ್ಹವಷ್ಟೇ, ಬೇರೆ ಏನು ಪ್ರಯೋಜನವಿಲ್ಲ. ಯೋಚಿಸಬೇಕು ಸಹೋದರ ಸಹೋದರರೇ. ಎಲ್ಲವೂ ಸುಮ್ಮನೆ ಗರ್ವ ಪಡುವುದು, ಅಹಂಕಾರ ಮಾಡುವುದು, ನಾನೆಂಬ ಆ ಒಂದು ಅಹಂಕಾರ ಯೋಚಿಸುವುದು, ಶ್ರೀಮಂತಿಕೆ ಬಗ್ಗೆ ನನಗೆ ಅಹಂಕಾರ ಪಡುವುದು, ಸಾಧನೆಗಳ ಬಗ್ಗೆ ಅಹಂಕಾರ ಪಡುವುದು, ಅಧಿಕಾರ ಸ್ಥಾನದ ಬಗ್ಗೆ ಅಧಿಕಾರ, ಇದೆಲ್ಲವೂ ಸುಮ್ಮನೆ.
ಈ ಲೋಕದಲ್ಲಿ ಮಾಡುವಂಥದ್ದಿದು. ಸಹೋದರ ಸಹೋದರರೇ, ಮನುಷ್ಯ ಜೀವನ ಇವತ್ತು ನಾವು ಸಮಾಜದಲ್ಲಿ ಯೋಚಿಸಬೇಕು. ನಾವು ಒಬ್ಬರಿನೊಬ್ಬರು ಹೋರಾಡ್ತೀವಿ, ಜಗಳ ಮಾಡ್ತೀವಿ. ಜಾತಿ, ಧರ್ಮ, ವರ್ಗ, ಭಾಷೆ ಎಂಬ ಒಂದು ಭೇದವನ್ನು ಕೊಂಡು ಹೋರಾಡ್ತೀವಿ. ಮಂದು ಸಾವು ಬಂದರೆ ಏನಿದೆ ಸಹೋದರ ಸಹೋದರಿಯರೇ? ಏನಿದೆ? ಸಾವು ಬಂದಾಗ ಧರ್ಮ ಎಲ್ಲಿದೆ? ಸಾವು ಬಂದಾಗ ಜಾತಿ ಎಲ್ಲಿದೆ? ಸಾವು ಬಂದಾಗ ನಿನ್ನ ಹೆಸರೆಲ್ಲಿದೆ? ಸಾವು ಬಂದಾಗ ನಿನ್ನ ದೇಹವೆಲ್ಲಿದೆ? ಸಾವು ಬಂದಾಗ ನಿನ್ನ ಸ್ಥಾನವೆಲ್ಲಿದೆ? ಯೋಚಿಸು ಮನುಷ್ಯ, ಯೋಚಿಸು, ಗಂಭೀರವಾಗಿ ಯೋಚಿಸು. ಸಾವು ಬಂದಾಗ ನೀನು ಈ ಲೋಕದಲ್ಲಿ ನಗಣ್ಯನು, ಏನು ನಡೆಯುವುದಿಲ್ಲ, ಎಲ್ಲವೂ ಸುಮ್ಮನೆ. ಈ ಲೋಕದಲ್ಲಿ ಏನೋ ಮಾಡುವಾಗ ನಾವು ಯೋಚಿಸಬೇಕು. ಒಂದೇ ಒಂದು, ನೀನು ಈ ಲೋಕದಲ್ಲಿ ಮಾಡುವಂಥ ಒಳ್ಳೆ ಕಾರ್ಯ, ಪುಣ್ಯ, ಬೇರೊಬ್ಬರಿಗೆ ನೀನು ಕೊಟ್ಟ ಒಂದು ಸಂತೋಷ, ಅದು ಪುಣ್ಯದ ಕೆಲಸ, ಇತರರ ಮನುಷ್ಯತ್ವದಿಂದ ನೀನು ಮಾಡಿಕೊಂಡ ಒಳ್ಳೆಯ ಕಾರ್ಯಗಳವೇ ನೀನು ಕೊಂಡೋಗುವಂಥವು. ಈ ಲೋಕದಲ್ಲಿ ಬೇರೆ ಏನಿಲ್ಲ, ಸುಮ್ಮನೆ. ಸಹೋದರ ಸಹೋದರರೇ, ಯೇಸುವಿನ ಮರಣ ಈ ಸಂದೇಶ ನಮಗೆ ಕೊಡುತ್ತೆ. ದೇಹದ ಬಗ್ಗೆ ಯೋಚಿಸುವುದು, ಲೋಕದ ಬಗ್ಗೆ ಯೋಚಿಸುವುದು, ಶ್ರೀಮಂತಿಕೆಯ ಬಗ್ಗೆ ಯೋಚಿಸುವುದು, ಈ ಲೋಕದಲ್ಲಿ ನಮ್ಮ ಅಧಿಕಾರದ ಬಗ್ಗೆ ಯೋಚಿಸುವುದು, ಇದೆಲ್ಲವೂ ಸುಮ್ಮನೆ. ಇದೆಲ್ಲವೂ ಕೊನೆಗೊಳ್ಳುತ್ತದೆ. ಇವತ್ತಿದ್ದ ಮನುಷ್ಯ ನಾಳೆ ಇಲ್ಲ. ಅದರ ಬಗ್ಗೆ ನಾವು ಖಂಡಿತವಾಗಿ ಅಹಂಕಾರ ಪಡುವುದಲ್ಲ. ಎಲ್ಲರೂ ಗಂಭೀರತೆಯಿಂದ ಜೀವನದ ಅಲ್ಪ ಸಮಯವನ್ನು ಮನುಷ್ಯತ್ವದಲ್ಲಿ ಪರರಿಗೋಸ್ಕರ ಮನುಷ್ಯರು ಮನುಷ್ಯರಾಗಿ ಬಾಳಲಿಕ್ಕೆ ದೇವರ ರೂಪವಾಗಿ ಲೋಕದಲ್ಲಿ ಬಾಳುವಂಥ ವ್ಯಕ್ತಿತ್ವ, ಅದರ ಬಗ್ಗೆ ಗಮನ ಕೊಡೋಣ ಸಹೋದರ ಸಹೋದರಿಯರೇ. ಯೇಸು ಕ್ರಿಸ್ತರು ಜೀವಿಸಿದ ಜೀವನ ಕೇವಲ 3 ವರ್ಷ ಸಾರ್ವಜನಿಕ ಜೀವನ. ಸಾರ್ವಜನಿಕ ಜೀವನ ಕೇವಲ 3 ವರ್ಷ. ಆ 3 ವರ್ಷದಲ್ಲಿ ಅವರು ಯಾವೊಂದು ಕಟ್ಟಡವನ್ನು ಕಟ್ಟಲಿಲ್ಲ, ಯಾವೊಂದು ದೇವಾಲಯವನ್ನು ಕಟ್ಟಲಿಲ್ಲ, ಯಾವೊಂದು ಮನೆಯನ್ನು ಕಟ್ಟಲಿಲ್ಲ, ಯಾವೊಂದು ಆಸ್ತಿ ಪಾಸ್ತಿ ಮಾಡಲಿಲ್ಲ. ತನಗಾಗಿ ಸ್ವಂತ ಮನೆ ಎಂಬುದು ಇರಲಿಲ್ಲ. ಯೇಸು ಕ್ರಿಸ್ತರು ಸತ್ತಾಗ ಆತನಿಗೆ ದಫನ ಮಾಡಲು ಒಂದು ಸಮಾಧಿ ಎಂಬ ತನ್ನ ಸ್ಥಳವು ಇರಲಿಲ್ಲ. ಯಾರೊಬ್ಬರ ಬೇರೆಯವರ ಸಮಾಧಿಯಲ್ಲಿ ಅವರ ದೇಹವನ್ನು ಇಡಲಾಯಿತು, ದಫನ ಮಾಡಲಾಯಿತು. ಇಂಥದ್ದು ಯೇಸುವಿನ ಜೀವನ, ಇಂಥದ್ದು ಯೇಸುವಿನ ಜೀವನ. ಮನುಷ್ಯ ಕುಮಾರನಿಗೆ ತಲೆ ಇಡಲು ಜಾಗವಿಲ್ಲ, ಅಂಥ ಒಂದು ಪರಿಸ್ಥಿತಿ. ಎಲ್ಲ ಜೀವನ ಇತರರಿಗೋಸ್ಕರ ಅವರು ಬದುಕಿದರು, ತನಗೋಸ್ಕರ ಏನು ಮಾಡಲಿಲ್ಲ. ಯಾವುದೇ ಜನರಾಗಲಿ, ಯಾವುದೇ ಜನಾಂಗದವರಾಗಲಿ, ಯಾರಾದರಾಗಲಿ ಅವರಿಗೆ ಯಾವುದೇ ಭೇದ ಭಾವವನ್ನು ಮಾಡದೆ ಪ್ರತಿಯೊಬ್ಬರಿಗೂ ಒಂದೇ ರೀತಿಯಲ್ಲಿ ಸಮಾನತೆಯಲ್ಲಿ ಅವರನ್ನು ಕಂಡುಕೊಂಡರು. ಎಲ್ಲರಿಗೂ ಬೇಡವಾದ ರೋಗಿಗಳನ್ನು ಮುಟ್ಟಿ ಗುಣಪಡಿಸಿದರು. ಅವರನ್ನು ಆಲಿಂಗಿಸಿಕೊಂಡರು. ಸಮಾಜಕ್ಕೆ ಬೇಡವಾದ ಪ್ರತಿಯೊಬ್ಬರನ್ನು ಸಮಾಜಕ್ಕೆ ಸ್ವೀಕರಿಸಿದರು, ಪ್ರೀತಿಯನ್ನು ನೀಡಿದರು, ಅದ್ಭುತಗಳನ್ನು ಮಾಡಿದರು. ಎಂಥ ಅದ್ಭುತಗಳು! ಪಾಪದವರಿಗೆ, ಬಲ್ಲಿತರಿಗೆ, ಎಷ್ಟು ಯಾರು ಇಲ್ಲದವರಿಗೂ ಯಾವುದೇ ರೀತಿಯಲ್ಲಿ ಅಂಥವರಿಗೆ ಯೇಸು ಪ್ರೀತಿಯನ್ನು ನೀಡಿದರು, ಒಳ್ಳೆಯದನ್ನು ಮಾಡ್ತಾ ಹೋದರು. ಅವರ ಮರಣಕ್ಕೊಂದು ಅರ್ಥವಿದೆ, ಅವರ ಮರಣಕ್ಕೊಂದು ಅರ್ಥವಿದೆ. ದೇಹ ಇವತ್ತು ನಿಷ್ಕ್ರಿಯವಾಗಿರಬಹುದು, ಆದರೆ
ಯೇಸುವಿನ ಆತ್ಮ ನಿಷ್ಕ್ರಿಯವಾಗಿಲ್ಲ. ಯೇಸು ಮಾಡಿದಂಥ ಕಾರ್ಯಗಳು ನಿಷ್ಕ್ರಿಯವಾಗಿಲ್ಲ. ಸಹೋದರ ಸಹೋದರರೇ, 2000 ವರ್ಷಗಳು ಕಳೆದವು, ಆದರೆ ಯೇಸುವಿನ ಯಾವುದೇ ಕಾರ್ಯಗಳು ನಿಂತಿಲ್ಲ, ಅದ್ಭುತಗಳು ನಿಂತಿಲ್ಲ, ಯೇಸುವಿನ ವಾಕ್ಯದ ಶಕ್ತಿ ನಿಂತಿಲ್ಲ, ಯೇಸುವಿನ ವ್ಯಕ್ತಿತ್ವ ಇವತ್ತು ಅದರ ಪ್ರಭಾವ ನಿಂತಿಲ್ಲ. ಆ ದೇವರ ಆ ಒಂದು ದೇವಕುಮಾರನ ಆ ಒಂದು ಸನ್ನಿಧಿ, ಅವರ ಹಾಜರಿ ಇಂದು ನಾವು ಅನುಭವಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತರು ದೇಹದಲ್ಲಿ ಮಾತ್ರ ಸತ್ತಿರಬಹುದು, ಆದರೆ ಅವರು ಸಾಯಲಿಲ್ಲ, ಪುನರ್ಜೀವನಗೊಂಡರು, ಮರಣದ ಮೇಲೆ ಜಯಿಸಿದರು. 3ನೇ ದಿನ ಅವರ ದೇಹ ಜೀವಂತವಾಯಿತು. ಇದು ಯೇಸು ಕ್ರಿಸ್ತರ ಜೀವನ. ಆದ್ದರಿಂದ ಸಹೋದರ ಸಹೋದರರೇ, ನಮ್ಮ ಮರಣದ ಬಗ್ಗೆ ಯೋಚಿಸೋಣ. ಯೇಸುವಿನ ಆ ದೇಹವನ್ನು ಸಮಾಧಿ ಮಾಡಲಾಯಿತು. ಯೇಸು ಕ್ರಿಸ್ತರ ಕಾಲದಲ್ಲಿ ಯಹೂದ್ಯರು ಅವರ ದೇಹವನ್ನು ದಫನ ಮಾಡ್ತಿದ್ದರು. ಆದರೆ ಯಾರು ಒಬ್ಬ ಅಪರಾಧಿ ಆತನು ಶಿಲುಬೆಯಲ್ಲಿ ಅಥವಾ ಬೇರೆ ರೀತಿಯಲ್ಲಿ ಸಾಯ್ತನು, ಅಪರಾಧಿಗಳ ದೇಹಕ್ಕೆ ಗೌರವ ಇರಲಿಲ್ಲ. ಇಂಥ ಅಪರಾಧಿಗಳ ದೇಹವನ್ನು ಗಿಡುಗಗಳಿಗೆ ಅಥವಾ ಹಕ್ಕಿಗಳಿಗೆ ಆಹಾರವನ್ನಾಗಿ ನೀಡಲಾಗುತ್ತಿತ್ತು. ಅವುಗಳನ್ನು ದಫನ ಮಾಡುತ್ತಿರಲಿಲ್ಲ. ಆದರೆ ಯೇಸುವಿನ ದೇಹ ಮಾತ್ರ ಅವರು ದಫನ ಮಾಡಿದ್ರು. ಅರಿಮಥೆಯದ ಜೋಸೆಫನು ಮತ್ತು ನಿಕೋದೇಮನು ಬಂದು ಈ ದೇಹವನ್ನು ಕೊಂಡೊಯ್ದು ಯಾರಿಗೋ ಒಂದು ನಿರ್ಮಿಸಲಾಗಿದ್ದ ಆ ಸಮಾಧಿಯಲ್ಲಿ ದಫನ ಮಾಡಿದ್ರು. ಅವರಿಗೆ ಆ ಮರಣದ ಸಕಲ ಗೌರವಗಳನ್ನು ನೀಡಲಾಯಿತು. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಈ ದೇಹದ ಬಗ್ಗೆ ಯೋಚಿಸುವುದು ಬೇಡ, ಆತ್ಮದ ಬಗ್ಗೆ ಯೋಚಿಸೋಣ. ಯೇಸು ಕ್ರಿಸ್ತರು ತನ್ನ ಸ್ವಂತ ದೇಹದ ಬಗ್ಗೆ ಯೋಚಿಸಿಲ್ಲ. ಅವರು ದೇಹಕ್ಕಾಗಿ ಬದುಕಲಿಲ್ಲ. ಅವರು ತಂದೆ ಇಚ್ಛೆಯನ್ನು ನೆರವೇರಿಸುವುದಕ್ಕೋಸ್ಕರ ಅವರ ಜೀವನ ಪೂರ್ತಿ ಸಮಯವನ್ನು ಕಳೆದರು. ಇದುವೇ ಅವರ ಜೀವನ. ದೇಹ ಇವತ್ತುಂಟು, ನಾಳೆ ನಾಶವಾಗುತ್ತೆ. ದೇಹಕ್ಕಾಗಿ ಬದುಕುವುದು ಬೇಡ. ಈ ದೇಹ ನಾಶವಾಗುವಂತಹ ದೇಹ. ನಾವು ಜೀವನದಲ್ಲಿ ದೇವರ ಇಚ್ಛೆಯನ್ನು ನೆರವೇರಿಸುವುದಕ್ಕೋಸ್ಕರ ಬದುಕೋಣ. ಇದು ಬಹಳ ಮುಖ್ಯ. ಆದ್ದರಿಂದ ಈ ಒಂದು ಮರಣ ನಮಗೊಂದು ಒಳ್ಳೆಯ ಪಾಠವನ್ನು ಕಲಿಸುತ್ತೆ. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಒಂದು ವಿಷಯ ಇವತ್ತು ನಮಗೆ ಖಂಡಿತವಾಗಿ ಮರಣ ಕಲಿಸುತ್ತದೆ. ಮನುಷ್ಯ ಇವತ್ತು ಲೌಕಿಕವಾಗಿ ಶ್ರೀಮಂತಿಕೆಯ ಬಗ್ಗೆ ಯೋಚಿಸಬಾರ್ದು. ಪ್ರತಿಯೊಬ್ಬರು ನಾವು ಎಲ್ಲವನ್ನು ಬಿಟ್ಟು ಹೋಗುವವರು. ಯೇಸು ಕ್ರಿಸ್ತ ನಮಗೆ ಕಲಿಸುವಂಥ ಪಾಠವಿದು. ಅದೆಷ್ಟೋ ಜನರು ನಮಗೆ ಸಂಪತ್ತು ಗಳಿಸಬೇಕು, ದುಡ್ಡು ಗಳಿಸಬೇಕು, ಆಸ್ತಿ ಪಾಸ್ತಿ ಮಾಡಬೇಕು, ಚಿನ್ನ ಇದೆಲ್ಲ ಮಾಡಬೇಕು. ಸಹೋದರಿಯರೇ, ಈ ಲೌಕಿಕ ಅಧಿಕಾರಕ್ಕೆ ನಾವು ಒಳಪಡ್ತೇವೆ. ಇವತ್ತು ನಾನು ಆ ಪದವಿ ಗಳಿಸಬೇಕು, ನಾಳೆ ಈ ಪದವಿ ಗಳಿಸಬೇಕು. ಇದು ಕೇವಲ ಇಲ್ಲಿ ಮಾತ್ರ. ಇತರರಿಗಾಗಿ ಬದುಕುವುದೇ ಜೀವನ. ಯೇಸು ಕ್ರಿಸ್ತರ ಮರಣ ಸಾರುವಂಥ ಉದ್ದೇಶ ಅತ್ಯುನ್ನತ ಸಂದೇಶವದು. ತಾನು ತನ್ನ ಜೀವನದಲ್ಲಿ ತನಗಾಗಿ ಬದುಕಲಿಲ್ಲ, ಕೊನೆಯವರೆಗೆ ಅವರು ಇತರರಿಗಾಗಿ ಬದುಕಿದ್ರು. ತನ್ನ ಈ ದೇಹವನ್ನು ಅವರು ಲೋಕಕ್ಕಾಗಿ ಸಮರ್ಪಿಸಿದರು. ತನ್ನ ಇಡೀ ಜೀವನವನ್ನು ಲೋಕಕ್ಕಾಗಿ ಮುಡಿಪಾಗಿಟ್ಟರು. ಇದೇ ಜೀವನ. ಆದ್ದರಿಂದ ಇದೇ ನಾವು ಯೋಚಿಸೋಣ, ಗಂಭೀರವಾಗಿ ಯೋಚಿಸೋಣ. ಇವತ್ತು ನಾವು ಇದ್ದೇವೆ, ನಾಳೆ ನಾವು ಸಾಯ್ತೀವಿ. ಆದರೆ ಯೇಸು ಕ್ರಿಸ್ತನ ಈ ಮರಣ ನಮಗೆ ಇವತ್ತು ಮುಂದಿನ ನಾವು ಬದುಕಬೇಕು, ನಿತ್ಯ ಜೀವನಕ್ಕೋಸ್ಕರ ಬದುಕಬೇಕು. ದೇವರು ಕೊಟ್ಟಂಥ ಈ ಜೀವವನ್ನು ಅವರಿಗೋಸ್ಕರ ನಾವು ಬದುಕಬೇಕು ಎಂಬ ಆ ಒಂದು ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಬಾಡೋಣ. ದಯಾಮಯಿ ದೇವರೇ, ಈ ನಿಮ್ಮ ಏಕಮಾತ್ರ ಪುತ್ರ ಯೇಸುವನ್ನು ಲೋಕಕ್ಕೆ ಕಳುಹಿಸಿ ನಮ್ಮ ಜೀವನದಲ್ಲಿ ಮರಣವನ್ನು ಜಯಿಸುವಂತೆ ಮಾಡಿದಿರಿ. ಈ ಲೋಕದಲ್ಲಿ ನಾವು ನಮ್ಮ ಜೀವನದಲ್ಲಿ
ಲೋಕಕ್ಕಾಗಿ ನಾವು ನಮ್ಮ ಜೀವನವನ್ನು ನಾವು ಲೋಕಕ್ಕಾಗಿ ಸಾಯುತ್ತೇವೆ, ಶ್ರೀಮಂತಿಗಾಗಿ ಸಾಯುತ್ತೇವೆ, ಲೌಕಿಕ ಅಧಿಕಾರಕ್ಕಾಗಿ ಸಾಯುತ್ತೇವೆ. ಇಂಥ ಸಾವು ನಮಗೆ ಬೇಡ. ನಾವೆಲ್ಲರೂ ನಿತ್ಯ ಜೀವನಕ್ಕೋಸ್ಕರ ಬದುಕಲು, ನಮ್ಮ ಈ ಜೀವನದಲ್ಲಿ ಮನುಷ್ಯತ್ವದಿಂದ ನಿಮ್ಮ ಆ ಸ್ವರೂಪವಾಗಿ ನಡೆದುಕೊಂಡು ಲೋಕಕ್ಕೆ ಹಿತವಾಗುವಂಥ ಒಳ್ಳೆಯ ಜೀವನವನ್ನು ನಾವು ಜೀವಿಸಿ, ಆ ಮರಣ ಎಂಬುದಕ್ಕೆ ಭಯಪಡದೆ, ದೇಹದಲ್ಲಿ ಸತ್ತರೂ ಈ ಲೋಕದಲ್ಲಿ ಆತ್ಮದಿಂದ ನಾವು ಬದುಕಿರುವಂತಹ ಜೀವನವನ್ನು ನಮಗೆ ದಯಪಾಲಿಸಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ